ಕೆಲವೊಮ್ಮೆ ಸಿಟ್ಟು ಬಂದಾಗ ಯಾರಾದರೂ ಏನಾದರೂ ತಪ್ಪು ಮಾಡಿದಾಗ ಕೆಲವರು ನಿಮಗೆ ನಿಮ್ಮ ರಕ್ತನೇ ಅಂಥದ್ದು ಅನ್ನುವ ಮಾತನ್ನ ನೀವು ಕೇಳಿರಬಹುದು ಅಥವಾ ನೀವು ಕೂಡ ಸಿಟ್ಟಾದಾಗ ಬೇರೆಯವರಿಗೂ ಹೇಳಿರಬಹುದು. ಜನರ ಸ್ವಭಾವವು ರಕ್ತದ ಗುಂಪಿಗೆ ಅನುಗುಣವಾಗಿ ಬದಲಾಗುತ್ತದೆ ಎಂಬ ಮಾಹಿತಿ ನಿಮಗೆ ಗೊತ್ತಾ? ಹೌದು, ಇದು ನಿಜ ಸ್ನೇಹಿತರೆ. ಒಂದೊಂದು ರಕ್ತದ ಗುಂಪಿಗೂ ಒಂದೊಂದು ರೀತಿಯ ಗುಣ ಸ್ವಭಾವ ಇರುತ್ತದೆ. ಹೀಗಂತ ನಾನು ಹೇಳುತ್ತಿಲ್ಲ. ಇದನ್ನ ನೂರಾರು ವರ್ಷಗಳಿಂದ ಸಂಶೋಧನೆ ಮಾಡಿ ಕೆಲವು ತಜ್ಞರು ಹೇಳುತ್ತಿದ್ದಾರೆ. ಹಾಗೂ ಇತ್ತೀಚೆಗೆ ಹಲವಾರು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಇದು ಬಂದಿದೆ. ನಿಮ್ಮ ರಕ್ತದ ಗುಂಪಿಗೆ ಅನುಗುಣವಾಗಿ ಯಾವ ವ್ಯಕ್ತಿ ಯಾವ ವಿಶೇಷ ಗುಣಗಳನ್ನ ಹೊಂದುತ್ತಾನೆ ಅನ್ನೋದು ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಮಾನವ ದೇಹದಲ್ಲಿ 4 ರಕ್ತದ ಗುಂಪುಗಳಿವೆ. ಇದರಲ್ಲಿ ಎ, ಬಿ, AB ಮತ್ತು O ರಕ್ತದ ಗುಂಪುಗಳು. ಇದನ್ನ ನಾವು ಬ್ಲಡ್ ಗ್ರೂಪ್ ಅಂತ ಕರೆಯುತ್ತೇವೆ. ಈ ರಕ್ತ ಗುಂಪುಗಳಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ರಕ್ತದ ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ವಿವಿಧ ರಕ್ತದ ಗುಂಪುಗಳ ಪ್ರಕಾರ ಜನರ ಸ್ವಭಾವ, ಅವರ ಗುಣ ಸಹ ಭಿನ್ನವಾಗಿರುತ್ತದೆ. ಕೆಲವೊಂದು ರಕ್ತದ ಗುಂಪಿನಲ್ಲಿರುವ ಜನರು ಬಹಳಷ್ಟು ಸಾಮ್ಯತೆಗಳನ್ನ ಹೊಂದಿರುತ್ತಾರೆ. ಹಾಗಾದ್ರೆ ನಿಮ್ಮ ರಕ್ತದ ಗುಂಪು ಯಾವುದು? ಒಂದು ವೇಳೆ AB O ಪಾಸಿಟಿವ್ ಆಗಿದ್ದರೆ ನಿಮ್ಮ ಗುಣ ಯಾವ ತರ ಇರುತ್ತದೆ? ನಿಮ್ಮ ಗುಣ ಲಕ್ಷಣಗಳೇನು? ನಿಮ್ಮ ಸ್ವಭಾವಗಳೇನು? ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಜನ ವರ್ತಿಸುತ್ತಾರೆ ಅನ್ನುವುದನ್ನ ನೀವು ಗೊತ್ತು ಮಾಡ್ಕೋಬೇಕೆಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಇದನ್ನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ. O ರಕ್ತದ ಗುಂಪು. ಜಗತ್ತಿನಲ್ಲಿ O ಪಾಸಿಟಿವ್ ರಕ್ತದ ಗುಂಪಿನವರು 38% ಇದ್ದರೆ O ನೆಗೆಟಿವ್ ಗುಂಪಿನ ಜನರು ಕೇವಲ 6% ಇದ್ದಾರೆ. ಇವರ ಸ್ವಭಾವ ಗುಣ ನಿಜಕ್ಕೂ ವಿಚಿತ್ರವಾಗಿರುತ್ತದೆ. ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ತಮ್ಮ ಬಗ್ಗೆ ಒಂದು ಹೆಮ್ಮೆ ಇರುತ್ತದೆ. ಯಾವಾಗಲೂ ಚಟುವಟಿಕೆಗಳಿಂದ ಇವರು ಇರುತ್ತಾರೆ. ಇತರರ ಜೊತೆ ಚೆನ್ನಾಗಿ ಬೆರೆಯುತ್ತಾರೆ. ತುಂಬಾ ಹೆಚ್ಚಾಗಿ ಇವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಉದಾರಿಗಳು ಕೂಡ. ಸಕಾರಾತ್ಮಕ ಆಲೋಚನೆ ಹೊಂದಿರುತ್ತಾರೆ. ಸ್ವತಂತ್ರರಾಗಿರಲು ಬಯಸುತ್ತಾರೆ. ಅಪಾಯ ಎದುರಿಸಲು ಯಾವಾಗಲೂ ಮುಂದಾಗಿರುತ್ತಾರೆ. ಆದೇಶಗಳನ್ನ ಪಾಲಿಸಲು ಸಾಧ್ಯವಿರುವುದಿಲ್ಲ. ಯಾರು ಏನೇ ಹೇಳಿದ್ರು ಇವರು ಒಪ್ಪುವುದಿಲ್ಲ. ತಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಇತರನ್ನು ಬಹಳ ಬೇಗ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಮಯಕ್ಕೆ ತಕ್ಕ ಬದಲಾವಣೆ ಮಾಡಿಕೊಂಡು ಅವಕಾಶ ಮಾತ್ರ ಬಿಡೋದಿಲ್ಲ. ಹೊಸ ಯೋಜನೆ ಆರಂಭಿಸುವುದರಲ್ಲಿ ಹಾಗೂ ಅವುಗಳನ್ನ ಬೆನ್ನಟ್ಟಿ ಅವುಗಳನ್ನ ಅಚೀವ್ ಮಾಡೋದ್ರಲ್ಲಿ ಮುಂದಾಗಿರುತ್ತಾರೆ. ಸಂಘಟನಾ ಸಾಮರ್ಥ್ಯ ಇವರಲ್ಲಿ ಹೆಚ್ಚಾಗಿರುತ್ತದೆ. ಹೀಗಾಗಿ ಇಂಥವರು ಹೆಚ್ಚಾಗಿ ಪಾಲಿಟಿಕ್ಸ್ ನಲ್ಲಿ ಇರುತ್ತಾರೆ. ತುಂಬಾ ದೀರ್ಘಕಾಲ ಏಕಾಗ್ರತೆಯಲ್ಲಿ ಇರುವುದಿಲ್ಲ. ತಮ್ಮ ಭಾವನೆಗಳನ್ನ ಪ್ರಬಲವಾಗಿ ವ್ಯಕ್ತಪಡಿಸುತ್ತಾರೆ. ಇವರ ವಿರುದ್ಧವಾದ ಆಲೋಚನೆಗಳು ಮನಸ್ಸಿನಲ್ಲಿ ಇಳಿದು ಬಿಡುತ್ತವೆ. ಹೀಗಾಗಿ ಇವರು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ. ತಮ್ಮದೇ ಆಗಬೇಕೆಂದು ಹಠ ಹಿಡಿಯುತ್ತಾರೆ. ಹೆಚ್ಚಾಗಿ ಇವರು ಉದ್ಯಮಶೀಲತಾ ಗುಣವನ್ನ ಹೊಂದಿರುತ್ತಾರೆ. ಇವರು ಬಿಸಿನೆಸ್ ನಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳುತ್ತಾರೆ. ತಮ್ಮ ಮನಸ್ಸಿನ ಭಾವನೆ ಹೊರಗೆ ಹಾಕುವುದಕ್ಕೆ ಹೆಚ್ಚು ಯೋಚಿಸುವುದಿಲ್ಲ. ಖುಲ್ಲಾಗಿ ಮಾತನಾಡುತ್ತಾರೆ. ಮನಸ್ಸಿನಲ್ಲಿದ್ದನ್ನ ನೇರವಾಗಿ ಹೇಳಿಬಿಡುತ್ತಾರೆ. ಬಹಳ ಮಹತ್ವಾಕಾಂಕ್ಷಿಗಳು. ಸಾಮಾಜಿಕ ಜೀವನದಲ್ಲಿಯೂ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದ್ರೆ ಯಾವುದೇ ವಿಷಯದಲ್ಲಿ ಆಳವಾಗಿ ಯೋಚಿಸುವುದಿಲ್ಲ. ಕಾಂಪ್ರಮೈಸ್ ಕೂಡ ಆಗುವುದಿಲ್ಲ. ಎ ರಕ್ತದ ಗುಂಪು. ಎ ಪಾಸಿಟಿವ್ ಗುಂಪಿನ ರಕ್ತದವರು ಜಗತ್ತಿನಲ್ಲಿ 34%, ಎ ನೆಗೆಟಿವ್ ಗುಂಪಿನವರು ಕೇವಲ 6%. ಇವರು ಬಹಳ ವಿಧೇಯಕರು, ತುಂಬಾ ಪ್ರಾಮಾಣಿಕರು, ಇತರರ ಬಗ್ಗೆ ಕಾಳಜಿಯನ್ನು ಹೊಂದಿರುತ್ತಾರೆ, ತ್ಯಾಗ ಮನೋಭಾವವನ್ನು ಹೊಂದಿರುತ್ತಾರೆ, ನಮ್ರತೆ ಇದ್ದು ಪ್ರಾಮಾಣಿಕರು, ಭಾವನಾತ್ಮಕ ಜೀವಿಗಳು, ಅಂತರ್ಮುಖಿಗಳು ಹಾಗೂ ಭಯ ಸ್ವಭಾವದವರು. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬದುಕಲು ಇವರು ಇಚ್ಛೆ ಪಡುತ್ತಾರೆ. ಎಲ್ಲ ಧರ್ಮವನ್ನ ನಂಬುತ್ತಾರೆ. ಯಾವುದೇ ವಿಚಾರದಲ್ಲಿ ಸುಲಭವಾಗಿ ಬಾಯಿ ಬಿಟ್ಟು ಮಾತನಾಡುವುದಿಲ್ಲ. ರಹಸ್ಯಗಳು ಇವರ ಮನಸ್ಸಿನಲ್ಲಿಯೇ ಇರುತ್ತವೆ. ಬೇಗ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಸಾರ್ವಜನಿಕರ ಅಭಿಪ್ರಾಯದ ಬಗ್ಗೆ ಸೂಕ್ಷ್ಮತೆ ಇರುತ್ತದೆ ಮತ್ತು ಇವರು ಸಾರ್ವಜನಿಕ ಜೀವನವನ್ನ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಇವರು ಅಂತರ್ಮುಖಿಗಳು, ನಾಚಿಕೆ ಸ್ವಭಾವದವರು. ಇತರರ ಜೊತೆ ವ್ಯವಹರಿಸುವಾಗ ಬಹಳ ಮುಜುಗರಕ್ಕೆ ಒಳಗಾಗುತ್ತಾರೆ. ಇದೇ ಕಾರಣ ಇವರು ನಿರಾಶಯವಾಗಿ ಇರುತ್ತಾರೆ. ಸಂಬಂಧಗಳನ್ನ ಗೌರವಿಸುತ್ತಾರೆ ಹಾಗೂ ಸ್ನೇಹವನ್ನ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾರೆ. ಬದಲಾವಣೆಗೆ ಹೊಂದಿಕೊಳ್ಳುವ ಪೈಕಿಯಲ್ಲ. ಹೆಚ್ಚಾಗಿ
ಹೀಗಾಗಿ ಇವರು ಪ್ರಕೃತಿ ಪ್ರಿಯರಾದ ಇವರು ಗುಂಪಿನ ಮಧ್ಯೆ ಇರುವುದು ಕಷ್ಟವಾಗುತ್ತದೆ. ಏಕಾಂತವನ್ನ ಬಯಸುತ್ತಾರೆ. ರಹಸ್ಯ ಸ್ಥಳಗಳಲ್ಲಿ ದಿನಗಟ್ಟಲೆ ಇದ್ದು ಬಿಡುತ್ತಾರೆ. ಹೆಚ್ಚಾಗಿ ಇವರು ಬೇರೆಯವರನ್ನ ಇಷ್ಟಪಡಬಹುದಿಲ್ಲ. ಒಬ್ಬೊಬ್ಬರಾಗಿ ಬದುಕಲು ಇಚ್ಛೆ ಪಡುತ್ತಾರೆ. ಇಂತಹವರು ಋಷಿಗಳಾಗಿ ಸನ್ಯಾಸಿಗಳಾಗಿ ಬದುಕಲು ಇಚ್ಛೆ ಪಡುತ್ತಾರೆ. ಇಂತಹವರು ಮದುವೆ ಕೂಡ ಆಗುವುದು ಕಷ್ಟ. ತಂಡವಾಗಿ ಒಳ್ಳೆಯ ಕೆಲಸವನ್ನ ಮಾಡಲು ಇಷ್ಟಪಡುವುದಿಲ್ಲ. ಆದೇಶಗಳನ್ನ ಒಪ್ಪುವುದಿಲ್ಲ. ಹೀಗಾಗಿ ಇವರು ಒಬ್ಬರೇ ಬದುಕಲು ಬಯಸುತ್ತಾರೆ. ಇಂತಹವರು ಹೆಚ್ಚಾಗಿ ಬ್ಯಾಚುಲರ್ಸ್ ಗಳಾಗಿರುತ್ತಾರೆ. ಒಂದು ವೇಳೆ ಇವರ ಮದುವೆ ಕೂಡ ಆದರೂ ಇವರ ಮದುವೆಗಳು ಹೆಚ್ಚಾಗಿ ಉಳಿಯುವುದು ಕಷ್ಟ. ಬಿ ರಕ್ತದ ಗುಂಪು. ಜಗತ್ತಿನಲ್ಲಿ ಬಿ ಪಾಸಿಟಿವ್ ಗುಂಪಿನವರು 9%, ಬಿ ನೆಗೆಟಿವ್ ಗುಂಪಿನವರು ಕೇವಲ 2% ಇದ್ದಾರೆ. ಇವರು ಸದಾ ಉತ್ಸಾಹದಿಂದ ಪುಟಿಯುತ್ತಿರುತ್ತಾರೆ. ಯಾವಾಗಲೂ ಆಶಾವಾದಿಗಳು. ಯಾವುದಾದರೂ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಸೂಕ್ಷ್ಮ ಸ್ವಭಾವದವರು, ವಿನಯವಂತರು, ಇತರರನ್ನ ಕ್ಷಮಿಸುವ ಸ್ವಭಾವದವರು. ಆದರೆ ಯಾವುದರ ಬಗ್ಗೆ ಮುಂಚಿತವಾಗಿ ಯೋಚನೆ ಮಾಡುವುದಿಲ್ಲ. ಕಾಲ ಹೇಗೆ ಬರುತ್ತದೆಯೋ ಹಾಗೆ ನಡೆದುಕೊಳ್ಳುತ್ತಾರೆ. ಜಗಳಕ್ಕೆ ನಿಂತು ಬಿಡುತ್ತಾರೆ. ಅಹಂಕಾರ ಸ್ವಭಾವ ಇವರಲ್ಲಿ ಜಾಸ್ತಿ. ತಮ್ಮ ಗುರಿ ತಲುಪಲು ಎಂತ ಕೆಲಸ ಮಾಡಲು ರೆಡಿ ಇರುತ್ತಾರೆ. ಕೆಲಸದಲ್ಲಿ ಸದಾ ಮಗ್ನರಾಗಿರುತ್ತಾರೆ. ಆದರೆ ಒಂದು ತಂಡವಾಗಿ ಕೆಲಸ ಮಾಡುವುದು ಇವರಿಗೆ ಸಾಧ್ಯವಿಲ್ಲ. ಒಬ್ಬರೇ ಕೆಲಸ ಮಾಡುವಂತಹ ಜನರು ಇವರಾಗಿದ್ದಾರೆ. ತಮ್ಮದೇ ಜಾಗದಲ್ಲಿ ಕೆಲಸ ಮಾಡುವುದು ಇವರಿಗೆ ಸಲೀಸಾಗಿರುತ್ತದೆ. ಸಾಹಸ ಕಾರ್ಯಗಳನ್ನ ಮಾಡುವುದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತದೆ. ಹೆಚ್ಚಾಗಿ ಇದೇ ಕಾರಣ ಇವರು ಪೊಲೀಸ್ ಡಿಪಾರ್ಟ್ಮೆಂಟೋ, ಆರ್ಮಿಯಲ್ಲೋ, ನೇವಿಯಲ್ಲೋ, ಏರ್ ಫೋರ್ಸ್ ನಲ್ಲೂ ಇರುತ್ತಾರೆ. ತಮ್ಮದೇ ಹಾದಿಯಲ್ಲಿ ಸಾಗಲು ಇಷ್ಟಪಡುತ್ತಾರೆ. ಸಾಮಾಜಿಕವಾಗಿ ಜನರ ಮಧ್ಯೆ ಇರಲು ಇಷ್ಟಪಡುತ್ತಾರೆ. ಖುಷಿಯಿಂದ ಇರಲು ಬಯಸುತ್ತಾರೆ. ಇಂಥವರ ಜೊತೆ ಪ್ರೀತಿಯಲ್ಲಿ ಬಿದ್ದರೆ ಅವರು ಆ ಪ್ರೀತಿಯನ್ನ ಪೊಸೆಸಿವ್ ಆಗಿರುತ್ತಾರೆ ಹಾಗೂ ನಂಬಿದವರನ್ನ ಮಾತ್ರ ಕೈ ಬಿಡುವುದಿಲ್ಲ. ಎ ಬಿ ರಕ್ತದ ಗುಂಪು. ಜಗತ್ತಿನಲ್ಲಿ ಎ ಬಿ ಪಾಸಿಟಿವ್ ರಕ್ತದ ಗುಂಪಿನವರು 4%, ನೆಗೆಟಿವ್ ಗುಂಪಿನವರು ಕೇವಲ 1%. ಜನರ ಮಧ್ಯೆ ಇರುವುದನ್ನ ಇವರು ಬಹಳ ಇಷ್ಟಪಡುತ್ತಾರೆ. ಎಲ್ಲರನ್ನ ಸಲೀಸಾಗಿ ತೆಗೆದುಕೊಳ್ಳುತ್ತಾರೆ. ಮತ್ತೊಬ್ಬರ ಬಗ್ಗೆ ಕನಿಕರ ಇರುತ್ತದೆ. ಯಾವುದೇ ಸಂದರ್ಭದಲ್ಲೂ ಸಮತೋಲನವನ್ನ ನಿಭಾಯಿಸುತ್ತಾರೆ. ತುಂಬಾ ಕ್ರಿಯೇಟಿವ್ ಆಗಿರುತ್ತಾರೆ. ಊಹಿಸಲು ಸಾಧ್ಯವಾಗದಂತಹ ನಡೆ ಇವರದು. ಕಲಾವಿದನ ಮನಸ್ಸು ಇವರಲ್ಲಿರುತ್ತದೆ. ಎಲ್ಲದಕ್ಕೂ ಹೊಂದಿಕೊಳ್ಳುವ ಸ್ವಭಾವ ಇದ್ದರೂ ಯಾವಾಗಲೂ ಮೂಡಿಯಾಗಿರುತ್ತಾರೆ. ಅಂದ್ರೆ ಮೂಡಿ ಗಿರಾಕಿಗಳು. ಇವರ ಗುಣ ಸ್ವಭಾವದಲ್ಲಿ ವೈರುಧ್ಯತೆಯನ್ನು ನೀವು ಕಾಣಬಹುದು. ಸಂಕೋಚ, ದಿಟ್ಟ ಸ್ವಭಾವ ಇವರಲ್ಲಿರುತ್ತದೆ. ಹೀಗಾಗಿ ಇಂತಹ ಜನರು ಹೆಚ್ಚಾಗಿ ಕ್ರಿಯೇಟಿವ್ ಆಗಿರುತ್ತಾರೆ. ರೈಟರ್ಸ್ ಗಳಾಗಿರುತ್ತಾರೆ, ಕವಿಗಳಾಗಿರುತ್ತಾರೆ. ನಾಟಕ, ಸಿನಿಮಾಗಳಲ್ಲಿ ಇವರು ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಕೊಳ್ಳುತ್ತಾರೆ. ಕೆಲವು ಸಲ ಜನರ ಜೊತೆ ಬೆರೆಯುತ್ತಾರೆ. ಮತ್ತೆ ಕೆಲವು ಸಲ ಇವರು ಜನರ ಜೊತೆ ಬೆರೆಯುವುದಿಲ್ಲ. ಇವರನ್ನ ನಂಬುವುದು ತುಂಬಾನೇ ಕಷ್ಟ. ಹೊರಗಿನಿಂದ ನೋಡುವಾಗ ಬಹಳ ಸಮಾಧಾನದಿಂದ ಇದ್ದರೆ ಇವರ ಮನಸ್ಸಿನಲ್ಲಿ ಅಗಾಧವಾದ ಸಿಟ್ಟು ಕೂಡ ಇರುತ್ತದೆ. ಸಮಸ್ಯೆಗಳನ್ನ ಗುರುತಿಸುವುದರಲ್ಲಿ, ನಿವಾರಿಸುವುದರಲ್ಲಿ ಇವರ ಎತ್ತಿದ ಕೈ. ಯಾವಾಗಲೂ ಇವರು ಹೆಚ್ಚಾಗಿ ನಗರ ಜೀವನವನ್ನ ಬಯಸುತ್ತಾರೆ. ಹಳ್ಳಿಗಳಲ್ಲಿ ಹಾಗೂ ನೇಚರ್ ನಲ್ಲಿ ಇರಲು ಇವರು ಬಯಸುವುದಿಲ್ಲ. ಹೀಗಾಗಿ ಇವರು ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಯಾವುದೇ ಸಂಗತಿ ಬಹಳ ಬೇಗ ಬೇಸರ ಮೂಡಿಸುತ್ತದೆ ಇವರನ್ನ. ಬಹಳ ನಿಗೂಢವಾಗಿ ಕಾಣಿಸಿಕೊಳ್ಳುವ ಇವರು ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಯಾವಾಗಲೂ ಮುಂದಾಗುತ್ತಾರೆ. ಸ್ನೇಹಿತರೆ, ನೋಡಿದಿರಾ ಯಾವ ತರದ ರಕ್ತದ ಗುಂಪಿನವರು ಯಾವ ಸ್ವಭಾವವನ್ನ ಹೊಂದಿರುತ್ತಾರೆ ಅಂತ. ಹೀಗಾಗಿ ನೀವು ಯಾರ ಜೊತೆ ಸಂಬಂಧ ಬೆಳೆಸುವಾಗ ಮೊದಲು ಅವರ ರಕ್ತದ ಗುಂಪುಗಳನ್ನ ಗೊತ್ತಾದ್ರೆ ನೀವು ಅವರ ಜೊತೆ ಅವರ ಹಾಗೆ ವ್ಯವಹರಿಸಬಹುದು. ಇದು ಕೂಡ ನಿಮಗೆ ಜೀವನದಲ್ಲಿ ಸಂಬಂಧಗಳನ್ನ ತಕ್ಕ ಮಟ್ಟಿಗೆ ನಿಭಾಯಿಸುವುದರಲ್ಲಿ ಸಹಾಯ ಮಾಡುತ್ತದೆ ಅನ್ನೋದು ಗ್ಯಾರಂಟಿ. ಕನ್ನಡಿಗರೇ, ದೇಹದಲ್ಲಿ ರಕ್ತ ಹೇಗೆ ಹರಿದಾಡುತ್ತದೆ, ರಕ್ತದ ಬಣ್ಣ ಕೆಂಪು ಏಕೆ ಇರುತ್ತದೆ, ರಕ್ತದ ಸ್ವರೂಪವೇನು, ಈ ವಿಷಯಗಳಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿ ಕೂಡ ಇರೋದಿಲ್ಲ. ವಯಸ್ಕರ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತವಿರುತ್ತದೆ. ಇದು ರಕ್ತನಾಳದಲ್ಲಿ ದೇಹದ ತುಂಬಾ ಹರಿದಾಡುತ್ತದೆ. ರಕ್ತದಲ್ಲಿ ದ್ರವ ಮತ್ತು ಘನ ಭಾಗಗಳಾಗಿವೆ. ದ್ರವ ಪದಾರ್ಥವನ್ನ ನಾವು ಹೆಚ್ಚಾಗಿ ಪ್ಲಾಸ್ಮಾ ಎಂದು ಕರೆಯುತ್ತೇವೆ. ರಕ್ತದಲ್ಲಿ 3 ಬಗೆಯ ಜೀವಕೋಶಗಳಿವೆ. ಇವುಗಳಲ್ಲಿ ಕೆಂಪು ರಕ್ತ ಜೀವಕೋಶ ಅಂದರೆ ರೆಡ್ ಬ್ಲಡ್ ಸೆಲ್ RBC ಅಂತ ಕರೆಯುತ್ತಾರೆ. ಬಿಳಿಯ ರಕ್ತ ಜೀವಕೋಶ ಇದನ್ನ ವೈಟ್ ಬ್ಲಡ್ ಸೆಲ್ ಅಂತ ಕರೆಯುತ್ತಾರೆ. ಹಾಗೂ ಮೂರನೆಯದು ಹಲಗೆ ಕಣ, ಇದನ್ನ ನಾವು ಪ್ಲೇಟ್ಲೆಟ್ ಅಂತ ಕರೆಯುತ್ತೇವೆ. ಈ 3 ಬಗೆಯ ಜೀವಕೋಶಗಳು ಬರಿಗಣ್ಣಿಗೆ ಗೋಚರಿಸಲಾರವು. ಸೂಕ್ಷ್ಮ ದರ್ಶನ ಅಂದ್ರೆ ಮೈಕ್ರೋಸ್ಕೋಪ್ ನಲ್ಲಿ ಮಾತ್ರ ನೀವು ಇವುಗಳನ್ನ ಕಾಣಲು ಸಾಧ್ಯ. ಕೆಂಪು ರಕ್ತ ಜೀವಕೋಶಗಳು ದುಂಡಗಿನ ನಾಣ್ಯದಂತಿರುತ್ತವೆ. ಅವುಗಳ ವ್ಯಾಸ 7.2 ಮೈಕ್ರಾನ್ ಆಗಿರುತ್ತದೆ. 1 ಮೈಕ್ರಾನ್ ಅಂದ್ರೆ 1 ಮಿಲಿಮೀಟರ್ನ 1001 ಭಾಗ. ನಾಣ್ಯದಂತೆ ವೃತ್ತಾಕಾರ ಜೀವಕೋಶಗಳು ಇವುಗಳಲ್ಲಿ ಕಾಣುತ್ತವೆ. ಮಧ್ಯಭಾಗದಲ್ಲಿ 2 ಬದಿಯಿಂದ ಅದು ತಗ್ಗು ಹೊಂದಿರುತ್ತದೆ. ಕೆಂಪು ರಕ್ತ ಜೀವಕೋಶದಲ್ಲಿ
ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಂಬ ರಾಸಾಯನಿಕ ಪದಾರ್ಥವೂ ಕೂಡ ಇರುತ್ತದೆ. ಬಿಳಿಯ ರಕ್ತ ಜೀವಕೋಶಗಳು ಕೆಂಪು ರಕ್ತ ಜೀವಕೋಶಗಳಿಂದ ಕೊಂಚ ಮಟ್ಟಕ್ಕೆ ದೊಡ್ಡ ಗಾತ್ರವನ್ನು ಹೊಂದಿರುತ್ತವೆ. ಬಿಳಿಯ ರಕ್ತ ಕೋಶಗಳನ್ನ ದೇಶದ ರಕ್ಷಣೆ ಮಾಡುತ್ತಿರುವ ಸೈನಿಕರಿಗೆ ಹೋಲಿಸಲಾಗುತ್ತದೆ. ಈ ಜೀವಕೋಶಗಳು ರಕ್ತದಲ್ಲಿ ಹರಿದಾಡುತ್ತಿದ್ದ ದೇಹದ ಯಾವುದೇ ಭಾಗದಲ್ಲಿ ರೋಗ ರುಜಿನಗಳ ರೋಗಾಣುಗಳು ದೇಹ ಸೇರಿದಾಗ ಅಲ್ಲಿ ಧಾವಿಸಿ ಆ ರೋಗಾಣುಗಳನ್ನ ತಡೆಗಟ್ಟಿ ರೋಗ ಬಾರದಂತೆ ಇವು ನಮ್ಮ ದೇಹವನ್ನ ರಕ್ಷಿಸುತ್ತವೆ. ಪ್ಲೇಟ್ಲೆಟ್ ಇವು ಅತ್ಯಂತ ಚಿಕ್ಕ ಗಾತ್ರ ಹೊಂದಿವೆ. ಇವುಗಳ ಆಕಾರ ಹಲಗೆಯಂತೆ ಕಾಣುತ್ತದೆ. ರಕ್ತಸ್ರಾವವಾಗದಂತೆ ತಡೆಯುವುದು ಇವುಗಳ ಕೆಲಸವಾಗಿದೆ. ಗಾಯವಾದಾಗ ಅಲ್ಲಿಗೆ ಧಾವಿಸಿ ರಕ್ತನಾಳದಿಂದ ರಕ್ತ ಹರಿಯದಂತೆ ತಡೆಯುವುದು ಇವುಗಳ ಮುಖ್ಯ ಕೆಲಸವಾಗಿರುತ್ತದೆ. ಆರೋಗ್ಯ ಹಿತದೃಷ್ಟಿಯಿಂದ ನಿಮ್ಮ ರಕ್ತದ ಗುಂಪು ಯಾವುದು ಎಂಬುದನ್ನ ಮೊದಲು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ಏಕೆಂದರೆ ನಿಮ್ಮ ರಕ್ತ ಯಾವ ಗುಂಪಿನದು ಎಂಬುದು ಆಧಾರದ ಮೇಲೆ ನಿಮ್ಮ ಆರೋಗ್ಯ ಕೂಡ ಗುರುತಿಸಬಹುದು. ನೀವು ಎಷ್ಟು ಆರೋಗ್ಯವಂತರು, ಅದರಲ್ಲೂ ನಿಮ್ಮ ಹೃದಯ ಎಷ್ಟು ಆರೋಗ್ಯಪೂರ್ಣವಾಗಿದೆ ಎಂಬುದನ್ನ ಈ ರಕ್ತವೇ ನಿರ್ಧರಿಸುತ್ತದೆ. ಯಾರಿಗೆ ಆಗಲಿ ಕಾಯಿಲೆ ತೀವ್ರವಾಗುತ್ತಿದ್ದಂತೆ ಯಾವುದಕ್ಕೆ ಆಗಲಿ ಮೊದಲು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ ವೈದ್ಯರು. ಏಕೆಂದರೆ ಹಲವಾರು ಕಾಯಿಲೆಗಳು ಈ ದೇಹವನ್ನ ವ್ಯಾಪಿಸುವುದು ಈ ರಕ್ತದ ಮೂಲಕವೇ. ಆದ್ದರಿಂದ ನಮ್ಮ ದೇಹದಲ್ಲಿ ಸಂಚರಿಸುವ ಈ ರಕ್ತದ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ರಕ್ತ ಕ್ಷೇಮವಾಗಿದ್ದರೆ ನಮ್ಮ ದೇಹ ಕ್ಷೇಮವಾಗಿರುತ್ತದೆ. 1901ರಲ್ಲಿ ಕಾರ್ಲ್ ಆಂಡರ್ಸನ್ ಎಂಬ ಆಸ್ಟ್ರಿಯಾ ದೇಶದ ವೈದ್ಯರು ರಕ್ತದ ಗುಂಪುಗಳ ವರ್ಗೀಕರಣವನ್ನ ನೀಡಿದ್ದರು. ಆ ಕಾರಣಕ್ಕಾಗಿಯೇ ಅವರ ಜನ್ಮ ದಿನಾಂಕ ಅಂದ್ರೆ ಜೂನ್ 14ರಂದು ವಿಶ್ವದಲ್ಲಿ ವಿಶ್ವ ರಕ್ತದಾನ ದಿವಸ ಅಂತ ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಓ ಪಾಸಿಟಿವ್ ರಕ್ತವನ್ನ ಯೂನಿವರ್ಸಲ್ ಡೋನರ್ ಎಂದು ಗುರುತಿಸಲಾಗುತ್ತದೆ. ಯಾಕಂದರೆ ವ್ಯಕ್ತಿಗೆ ಸರಿ ಹೊಂದುವ ಅವರ ರಕ್ತ ಗುಂಪು ದೊರಕದೇ ಇದ್ದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಓ ಪಾಸಿಟಿವ್ ರಕ್ತವನ್ನೇ ಬೇರೆ ರೋಗಿಗಳಿಗೂ ಕೂಡ ಕೊಡಬಹುದು. ನೋಡಿದಿರಾ ಸ್ನೇಹಿತರೆ, ರಕ್ತದ ಮಾಹಿತಿ ನಮಗೆ ಎಷ್ಟು ತುಂಬಾನೇ ಮುಖ್ಯ ಅಂತ. ಹಾಗಾದ್ರೆ ಈಗಲೇ ಮೊದಲು ನಿಮ್ಮ ರಕ್ತವನ್ನ ಪರೀಕ್ಷೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ರಕ್ತದ ಗುಂಪು ಯಾವುದು ಅಂತ ತಿಳಿದುಕೊಳ್ಳಿ. ಅದರ ಮೇಲೆ ಗೊತ್ತಾಗುತ್ತದೆ ನಿಮ್ಮ ಸ್ವಭಾವ ಗುಣಲಕ್ಷಣಗಳು ಹೇಗೆ ಅಂತ. ಒಂದು ವೇಳೆ ಈ ಮಾಹಿತಿ ನಿಮಗೆ ನಿಜಕ್ಕೂ ಇಷ್ಟವಾದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸ್ಆಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಶೇರ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಮಾಹಿತಿಯ ಬಗ್ಗೆ ದಯವಿಟ್ಟು ಬರೆಯಿರಿ ಹಾಗೂ ನಿಮ್ಮ ಗುಣಲಕ್ಷಣಗಳು ಇದಕ್ಕೆ ಮ್ಯಾಚ್ ಆಗುತ್ತಿದೆಯೋ ಇಲ್ಲವೋ ಅನ್ನೋದನ್ನ ಗ್ರೂಪ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ರಕ್ತದ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸೇರುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.